ರಾಜ್ಯದಲ್ಲೇ ಮೈಸೂರು ಬಳಿಕ ಎರಡನೇ ಅತಿದೊಡ್ಡ ದಸರಾ ಎಂದು ಕರೆಸಿಕೊಳ್ಳುವ ಮಂಗಳೂರು ದಸರಾ ಉತ್ಸವಕ್ಕೆ ತೆರೆ ಬಿದ್ದಿದೆ. ನವರಾತ್ರಿಯ 9 ದಿನಗಳ ಕಾಲ ಕ್ಷೇತ್ರದಲ್ಲಿ ಆರಾಧನೆಗೊಂಡ ನವದುರ್ಗೆಯರ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಕೋವಿಡ್ ಗೈಡ್ಲೈನ್ಸ್ ಪ್ರಕಾರ ಅತ್ಯಂತ ಸರಳವಾಗಿ ಈ ಬಾರಿಯ ದಸರಾ ಉತ್ಸವ ನೆರವೇರಿತು. ಹೌದು, ಅತ್ಯಂತ ವೈಭವದಿಂದ ನಡೆಯುತ್ತಿದ್ದ ಮಂಗಳೂರು ದಸರಾ ಈ ಬಾರಿ ಸರಳವಾಗಿ ನಡೆದಿದೆ. ಕುದ್ರೋಳಿ ದೇವಸ್ಥಾನದ ಆವರಣಕ್ಕೆ ಮಾತ್ರ ಸೀಮಿತವಾಗಿದ್ದ ದಸರಾ ಮಹೋತ್ಸವಕ್ಕೆ ತಡರಾತ್ರಿ ತೆರೆ ಬಿದ್ದಿದೆ. ನವರಾತ್ರಿಯ 9 ದಿನಗಳ ಕಾಲ ಕ್ಷೇತ್ರದಲ್ಲಿ ಆರಾಧನೆಗೊಂಡ ನವದುರ್ಗೆಯರ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ತುಂಬ ಖುಷಿ ಆಗ್ತಿದೆ. ವರ್ಷ ಇದ್ದಾಗೆ ಅದೇ ರೀತಿ ಫೀಲ್ ಆಗ್ತಿದೆ. ಅಷ್ಟು ಪ್ರೊಸೆಷನ್ ಇಲ್ಲ, ಅಷ್ಟು ಅದ್ದೂರಿ ಇಲ್ಲದಿದ್ದರೂ ಹೇಗೆ ಮಾಡ್ಬೋದು, ಶಿಸ್ತಾಗಿ ಮಾಡ್ಬೋದು, ಆ ಥರ ಮಾಡ್ತಿದ್ದಾರೆ. ತುಂಬ ಖುಷಿಯಾಯಿತು ಈ ಸಲ ಇಷ್ಟು ಶಿಸ್ತಾಗಿ ಮಾಡಿದ್ದನ್ನು ನೋಡಿ. ಅಂದರೆ ಎಲ್ಲ ಕಡೆ ಮಾಸ್ಕ್ ಧರಿಸದಿದ್ದರೂ ಬಂದು ಅಲ್ಲಿ ರಿಮೈಂಡ್ ಮಾಡ್ತಾರೆ, ಬರುವಾಗ ಸ್ಯಾನಿಟೈಸರ್ ಹಾಕಿ, ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸಂಭ್ರಮ ಕಡಿಮೆ ಇದ್ದರೂ ತೊಂದರೆ ಇಲ್ಲ. ಅಂದರೆ ನಮಗೆ ದೂರದಿಂದ ಬರುವವರಿಗೆ ಇಷ್ಟು ಇದ್ದರೂ ಕೂಡ ಅದೊಂದು ಖುಷಿಯೇ, ನೋಡಲಿಕ್ಕೆ ಖುಷಿ. ಮಂಗಳೂರು ದಸರಾ ಅಂದರೆ ಎಷ್ಟು, ಮೈಸೂರು ದಸರಾ ಅಂದರೆ ನೆಕ್ಸ್ಟ್ ಮಂಗಳೂರು ದಸರಾ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಅಷ್ಟು ಅದ್ದೂರಿ ಇರದಿದ್ದರೂ ತೊಂದರೆ ಇಲ್ಲ, ತಕ್ಕ ಮಟ್ಟಿಗೆ ಆದರೆ ಇಷ್ಟು ಮಟ್ಟ ಸಿಗುವುದು ನಮ್ಮ ಪುಣ್ಯ ಅಂತ. ಈ ಹಿಂದಿನ ವರ್ಷಗಳಲ್ಲಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಆರಾಧನೆಗೊಂಡ ನವದುರ್ಗೆಯರ ಮೂರ್ತಿಯ ಭವ್ಯ ಶೋಭಾಯಾತ್ರೆ ನಡೆಯುತ್ತಿತ್ತು. ರಾತ್ರಿ ಪೂರ್ತಿ ಅದ್ದೂರಿ ಟ್ಯಾಬ್ಲೋ ಮೂಲಕ ನಗರ ಪ್ರದಕ್ಷಿಣೆ ಮಾಡಿ ಮುಂಜಾನೆ ವೇಳೆಗೆ ದೇವಳದ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ಮೆರವಣಿಗೆಯನ್ನ ರದ್ದುಗೊಳಿಸಲಾಗಿತ್ತು. ದೇವಸ್ಥಾನದಲ್ಲೇ ವಿಸರ್ಜನಾ ಪೂಜೆ ನೆರವೇರಿಸಿ ಹೊರಾಂಗಣದಲ್ಲೇ ಪ್ರದಕ್ಷಿಣೆ ಹಾಕಿ ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜಿಸಲಾಯಿತು. ದಸರಾ ತುಂಬ ಚೆನ್ನಾಗಿ ಫೆಸ್ಟಿವಲ್ ಆಗ್ತಾ ಇತ್ತು. ಟೈಗರ್ ಡ್ಯಾನ್ಸ್ ಆಗಲಿ, ಮೆರವಣಿಗೆ ಆಗಲಿ ತುಂಬ ಚೆನ್ನಾಗಿರ್ತಿತ್ತು. ಆದರೆ ಕೊರೋನಾ ಆದದ್ರಿಂದ ಈ ಸಲ ಎಲ್ಲ ಪ್ರಿಕಾಷನ್ ತಗೊಳ್ತಾ ಮತ್ತು ದೇವಸ್ಥಾನದಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಅಂದರೆ ಐ ಆಮ್ ರಿಯಲಿ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ದೇವರಿಗೆ ಇದೇ ಪ್ರಾರ್ಥನೆ ಮಾಡ್ತೀನಿ ಕಿ ಈ ವರ್ಷ ಹೇಗೋ ಕಳೀತು, ಕೊರೋನಾ ಪೂರ ಕಂಪ್ಲೀಟ್ ಕಳೆದು ನೆಕ್ಸ್ಟ್ ವರ್ಷ ಒಳ್ಳೆ ರೀತಿಯಿಂದ ಆಗಲಿ ಅಂತ ನಾನು ದೇವರ ಹತ್ರ ಇದನ್ನೇ ಪ್ರಾರ್ಥನೆ ಮಾಡ್ತೀನಿ. ಒಟ್ಟಿನಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ಈ ಬಾರಿಯ ಮಂಗಳೂರು ದಸರಾ ತೆರೆ ಕಂಡಿತು. ಸಾಂಪ್ರದಾಯಿಕ ಆಚರಣೆಗಳಿಗೆ ಚ್ಯುತಿ ಬಾರದಂತೆ, ಭಕ್ತರಿಗೂ ನೋವುಂಟಾಗದಂತೆ ನವರಾತ್ರಿ ಸಂಪನ್ನಗೊಂಡಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.